ಸುರತ್ಕಲ್ನ ಗುಡ್ಡೆಕೊಪ್ಲ ಮೊಗವೀರ ಮಹಾಸಭಾ ಶ್ರೀ ರಾಮ ಭಜನಾ ಮಂದಿರದ 64ನೇ ವಾರ್ಷಿಕ ಭಜನಾ ಮಂಗಳೋತ್ಸವ ಹಾಗೂ 15ನೇ ವಾರ್ಷಿಕ ಏಕಹ ಭಜನೆಯ ಮಂಗಳೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಶ್ರೀಮತಿ ಮತ್ತು ತೇಜಪಾಲ್ ಬಿ ಕೋಟ್ಯಾನ್ ಗುಡ್ಡೆಕೊಪ್ಲ ಅವರ ಅಮೃತ ಹಸ್ತದೊಂದಿಗೆ ಜ್ಯೋತಿಯನ್ನ ಬೆಳಗಿಸುವುದರೊಂದಿಗೆ ಏಕಹ ಮಂಗಳಾಚರಣೆ ವಿಜೃಂಭಣೆಯಿಂದ ಜರುಗಿತು. ಶ್ರೀ ದೇವತಾನುಗ್ರಹದಿಂದ ನಡೆಯುವ ಈ ಮಹೋತ್ಸವಕ್ಕೆ ಅನೇಕ ಭಕ್ತರು ಪಾಲ್ಗೊಂಡು ದೇವರ ಸೇವೆಯಲ್ಲಿ ಪಾಲ್ಗೊಂಡರು. ವೈಕುಂಠದಿಂದ ಬಂದು ಈ ಪಂಪಾ ಕ್ಷೇತ್ರದಲ್ಲಿ ವೈಕುಂಠದಿಂದ ಬಂದು